ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕೆರ್ಗಾಲು ನಂದನವನ ಶಾಲೆ ಕುಸಿದು ಬಿದ್ದಿದೆ. ಕಳೆದ ಕೆಲವು ದಿನಗಳಿಂದ ವ್ಯಾಪಕ ಮಳೆಯಾದಂಥ ಪರಿಣಾಮ ಈ ಶಾಲೆ ಧರಾಶಾಯಿಯಾಗಿದೆ. ನಿನ್ನೆ ತಡರಾತ್ರಿಯಲ್ಲಿ ಈ ಅವಘಡ ಸಂಭವಿಸಿದೆ. ಮಧ್ಯಾಹ್ನದ ವೇಳೆಗೆ ಶಾಲೆಯ ಗೋಡೆಗಳು ಉದುರಲು ಪ್ರಾರಂಭವಾಗಿತ್ತು. ರಾತ್ರಿ 10ರ ಸುಮಾರಿಗೆ ಭಾರೀ ಶಬ್ದದೊಂದಿಗೆ ಕಟ್ಟಡ ಬಹುತೇಕ ನೆಲಕಚ್ಚಿದೆ. ರಾತ್ರಿ ದುರ್ಘಟನೆ ಸಂಭವಿಸಿದ ಕಾರಣ ಯಾವುದೇ ಅನಾಹುತ ಆಗಿಲ್ಲ. ಇಡೀ ಕಟ್ಟಡ ಜಖಮಾಗಿದ್ದು ಶಾಲೆಯ ಮಧ್ಯದ ಕೊಠಡಿ ಸಂಪೂರ್ಣ ನೆಲಸಮಗೊಂಡಿದೆ. ಈ ಶಾಲೆಯಲ್ಲಿ LKG, UKG ಸಹಿತ 25 ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ. ಶಾಲೆಯ ಪಕ್ಕದ ಹೊಳೆಯಲ್ಲಿ ನೀರಿನ ಮಟ್ಟ ಏರಿಕೆಯಾದಂಥ ಹಿನ್ನೆಲೆಯಲ್ಲಿ ಕಟ್ಟಡ ಸಿಂಕ್ ಆಗಿರುವ ಸಾಧ್ಯತೆ ಇದೆ. 100 ವರ್ಷಗಳ ಇತಿಹಾಸ ಇರುವ ಈ ಶಾಲೆ ಇದಾಗಿದ್ದು ಕಟ್ಟಡ ಸುಮಾರು 45 ವರ್ಷಗಳ ಹಳೆಯದಾಗಿದೆ. ಸ್ಥಳಕ್ಕೆ ಶಾಸಕರು, ವಿವಿಧ ಅಧಿಕಾರಿಗಳು, ಪಂಚಾಯತ್ ಪ್ರತಿನಿಧಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಕಟ್ಟಡ ಸುಮಾರು 50 ವರ್ಷದಕ್ಕಿಂತ ಹಿಂದಿನ ಹಳೆ ಕಟ್ಟಡ. ಬಹಳ ಮಳೆ ಮತ್ತು ಗಾಳಿಗೆ ಪರಿಣಾಮವಾಗಿ ಇವತ್ತು ಬೆಳಿಗ್ಗೆ ಈ ಕಟ್ಟಡ ಧ್ವಂಸವಾಗಿದೆ. ಒಂದು ಬಹಳ ಖುಷಿ ಪಡುವಂಥ ವಿಚಾರ ಅಂತ ಹೇಳಿದ್ರೆ, ಶಾಲೆ ಪ್ರಾರಂಭವಾದ ದಿನದಿಂದ ಈ ಒಂದು ಸಮಸ್ಯೆ ಆಗಿಲ್ಲ. ಅಂದರೆ ಆಗದಿದ್ರೆ ನಾವಿವತ್ತು ಬಹಳ ವ್ಯಥೆ ಪಡಬೇಕಿತ್ತು. ಆದರೆ ನಾವು ಆ ದೇವರಿಗೆ ನಾವು ಈ ಒಂದು ಸಂದರ್ಭದಲ್ಲಿ ಆ ದೇವರನ್ನು ನಾವು ಸ್ಮರಿಸಿಕೊಳ್ಬೇಕಾಗ್ತದೆ. ಅದೇನೇ ಇರಲಿ, ಈ ಒಂದು ವಿಷಯ ತಿಳಿದ ತಕ್ಷಣ ಎಲ್ಲ ಇಲಾಖಾ ಅಧಿಕಾರಿಗಳು ಬಹಳ ಉತ್ತಮವಾಗಿ ಸ್ಪಂದಿಸಿದ್ದಾರೆ. ಈಗಾಗಲೇ ಶಾಸಕರು ಕೂಡ ಬರೋರಿದ್ದಾರೆ. ಆದಷ್ಟು ಬೇಗ ಈ ಒಂದು ಸಮಸ್ಯೆಗೆ ನಾವು ಮುಕ್ತಿಯನ್ನು ಕಂಡುಕೊಳ್ಬೇಕಾಗ್ತದೆ.